ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 10. ನೀವೇನಾರ ಮುಂಚಿನ 9 ಭಾಗಗಳನ್ನು ನೋಡಿಲ್ಲ ಅಂದರೆ ಫಸ್ಟು 9 ವಿಡಿಯೋಗಳು ನೋಡ್ಬಿಟ್ಟು ಭಾಗ 10 ನೋಡಿ. ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ, ತಡ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಹೋಗ್ತೀನಿ ತಡಿ ಅಂತ ಬ್ಯಾಂಕ್ ತಕ್ಕೆ. ಅದೇನು ನಾನು ಸೈನಿಲ್ದಾಗ 30,000 ರೂಪಾಯಿ ಬೇರೆ ಕೊಟ್ರಿ ಅಂತ ಕೇಳ್ತೀನಿ ಮ್ಯಾನೇಜರ್ನ. ಗೌರಿ ಕರ್ಕೊಂಡು ಹೋಗ್ತೀನಿ ತಡಿ, ಈಗ ಮಾಡ್ತೀನಿ. ಹಲೋ, ಏನ್ ದೊಡ್ಡಣ್ಣಜ್ಜಿ? ಗೌರಿ ಒಂಚೂರು ಮಂತಕ್ ಬರವ, ಇಲ್ಲಿ ಬ್ಯಾಂಕ್ ತಕೋ ಬರಲ್ಲ. ಬ್ಯಾಂಕ್ ತಕ ಯಾಕಜ್ಜಿ? ನಾಗಜ್ಜ ಹೋಯ್ತಲ್ಲ. ಅಯ್ಯೋ ನಿಮ್ ನಾಗಜ್ಜ ಹೋಗಿದ್ದು ಆತು, ಅಲ್ಲ ವಾಪಸ್ ಬಂದಿದ್ದು ಆತ್. ಬಾ, ನನಗೆ ಬಂದಿದ್ 30,000 ರೂಪಾಯಿ ಅಕೌಂಟಿಗೆ ಬಂದಿದ್ನ ಯಾವನ ಕಳ್ಳನ್ ಮಕ್ಳು, ಮನೆ ಹಳ್ಳನ್ ಮಕ್ಳು, ಕಿತ್ತೋದನ್ ಮಕ್ಳು ಅಲ್ಲೇ ಹೊರ್ಕೊಂಡು ಹೋಯಾರಂತೆ. ಬಾ ಹೋಗ್ ಕೇಳೋಣ. ಮ್ಯಾನೇಜರ್ ಕೇಳ್ತೀನಿ, ಅದ ಹೆಂಗೆ ಬೇರೆಯವ್ರಿಗೆ ಕೊಟ್ರು 30,000 ರೂಪಾಯಿ ಅಂತ ಕೇಳ್ತೀನಿ. ಬಾ. ಏನು 30,000 ರೂಪಾಯಿ ಬೇರೆಯವ್ರು ಹೊರ್ಕೊಂಡು ಹೋಯಾರಂತ? ಹಂಗಾರೆ 30,000 ರೂಪಾಯಿ ಬಿದ್ದಿತ್ತಂತ ಅಕೌಂಟ್ಗೆ? ಹೂ ಕಣೆ, ಅಕ್ಟೋಬರ್ 1ನೇ ತಾರೀಕು ಅದೆಂತರ್ದ ಟ್ರೇ ಬೀರ್ದು 30,000 ರೂಪಾಯಿ ಬಿದ್ದೈತಂತ ಅಕೌಂಟ್ಗೆ. ಈಗ ಎಷ್ಟೇ ಸಾವಿರ ಅಂದ್ರೆ 10 ರೂಪಾಯಿ ಐತೆ ಅಂತವ್ರಂತೆ. ಹಾಗಾದ್ರೆ 30,000 ರೂಪಾಯಿ ಎಲ್ಲೋತು? ಅದಾರಿ ಬಿಡಿಸ್ಕೊಟ್ಬಿಟ್ರು. ಅದಕ್ಕೆ ಹೋಗಿ ಮ್ಯಾನೇಜರ್ ಕೇಳೋಣ ಅಂತವ. ಬಾ, ಇಲ್ಲಿ ಬೇಗ ಹೋಗ್ಬರ್ನ, ಅದಾರಿ ಬಿಡಿಸ್ಕೊಟ್ರು ನೋಡೋಣ. ಹೌದಾ, ತಡಿ ತಡಿ ಬಂದೆ, ಈಗಲೇ ಬರ್ತೀನಿ. ಅಲ್ಲ ಕಣಮ್ಮ ಗೌರಿ, ಅವ್ರ ಏನಾರು 30,000 ರೂಪಾಯಿ ಹಾಕ್ಬಿಟ್ಟು ಲೋನ್ನಾರು ಮತ್ತೇನಾರು ವಾಪಸ್ ತಗೊಂಡ್ಬಿಟ್ರ ಅಂತ? ಇಲ್ಲ ಕಣಜ, ಹಂಗೆಲ್ಲ ಅವ್ರು ಮಾಡಲ್ಲ. ಒಂದ್ಸಲ ಹಾಕಿದ್ಮೇಲೆ ವಾಪಸ್ ಹಂಗೆಲ್ಲ ತಗೊಳಕ್ಕಾಗಲ್ಲ. ಅವರು ಬಡ್ಡಿಗೆ ಬಿಡೋರು ದುಡ್ಡ ಅವರೇ ವಾಪಸ್ ತಗೊಳಕ್ ಹೋಗ್ತಾರೆ. ಅವ್ರಿಗೇನ್ ಬಡ್ಡಿ ಬಂದ್ರೆ ಆತು, ಹಂಗಾಗಿ ಅವ್ರು ತಗೊಂಡ್ರಲ್ಲ. ನೋಡಂತ ಬ್ಯಾಂಕ್ ತಗೊಂಡು ನೋಡೋಣ, ಗೊತ್ತಾಗುತ್ತೆ ಯಾರಿಗೂ ಹೋಯತ್ತೆ ಅಂತ. ಅಯ್ಯೋ ಬೇಗ ಬಾರಮ್ಮ, ಇಲ್ಲಿ ನನಗಂತೂ ತಲೆ ಕೆಟ್ಟ ಗೊಬ್ಬರ ಆಗ್ತೈತಿ. ಇವ್ನ ಯಾವನ 30,000 ರೂಪಾಯಿ ಅಕೌಂಟ್ ಹಾಕಿ ನಾವೇ ಕೇಳಿದ್ವಿ, ಅವ್ನು ಹಾಕುವಂತವ. ಇವ್ನ ಎಗದ್ ಬಿದ್ದೋಗ 30,000 ರೂಪಾಯಿ ಅಕೌಂಟ್ ಹಾಕಿ ಅದ್ವಲ್ಲ ಯಾರ ದೇವ್ಕೊಂಡು ಹೋಗಿ ಬೇಡ ಕಣಪ್ಪ, ನಮ್ಗಂತೂ ದೊಡ್ಡ ತಲೆನೋವು, ತಲೆ ಕೆಟ್ಟ ಗೊಬ್ಬರ ಆಗ್ತೈತಿ ನನ್ಗಂತೂ. ಅಯ್ಯೋ ನೀನ್ ತಲೆ ಕೆಡಿಸಂತೀನಗಜ್ಜ, ಇದನ್ನೆಲ್ಲ ಯಾರೋ ಪ್ರೀ ಪ್ಲಾನ್ ಮಾಡಿ ಯಾರ ಬುದ್ಧಿವಂತರ ಹಿಂಗೆಲ್ಲ ಮಾಡ್ಯಾರೆ. ಬ್ಯಾಂಕ್ ತಗೋದ್ರೆ ಗೊತ್ತಾಗುತ್ತಾಗ ಸ್ಟೇಟ್ಮೆಂಟ್ ತಕ್ಷಣ ಯಾರಿಗೂ ಹೋಯ್ತಂತ ಅವರೇ ಹೇಳ್ತಾರೆ. ಯಾಕೆ ತಲೆ ಕೆಡಿಸಂತೀರ? ಅಯ್ಯೋ ಅವ್ರನ್ನ ಎಗದ್ ಬಿದ್ದೋಗ, ಅವ್ರಿಗೆ ಬರ್ಬಾರ್ದು ಬರ, ಅವ್ರಿಗೆ ಆಪತ್ ಬಂದು ಟ್ಯಾಪ ಸುತ್ಕೊಂಡು ಹೋಗ. ನೆಮ್ಮದಿಯಾಗಿ ಇರಕ್ಕೆ ಬಿಡವಲ್ಲಪ್ಪ ಅವ್ರು. ಸೋಮವಾರ ಅಡಗ ಏನೋ ಒಂದೊಂದು ಅಂಕು ಮಾಡ್ತಾರಲ್ಲಪ್ಪ. ಅದ್ಯಾ ಕಳ್ಳ ಹೊಡಿರು, ಅದ್ಯಾವ ಕಳ್ಳನ ಮಕ್ಳು ಹಿಂಗ್ ಮಾಡಾರು ಅಂತ ಗೊತ್ತಾದ್ರು ಮಾತ್ರವಾ ಅವ್ರನ್ನಂತೂ ಇಟ್ಕೊಂಡು ಹಂಗಾಯಿ ನೀರೇ ಮಾಡಕ್ ಬಿಡ್ತೀನಿ. ಅವ್ರು ಅಲ್ಲ ಅಡಗ. ಅದೇ ನಾನು ಗೊತ್ತಾ ಇದ್ದೀನಿ, ಹಂಗೆ ದೇವಸ್ಥಾನ ತಕ್ಕ ಅಲ್ಲ ಸಂಜೆ ಹೋಗ್ಬಿಡದ. ಸರಿ ಕಣೆ ಗೌರಿ, ಬಂದೆ. ಅರೇ ನಾನ್ ಬ್ಯಾಂಕ್ ತಕೋಗಿ ವಿಚಾರಿಸ್ಕೊಂಬತ್ತೀನಿ, ನೀನಿಲ್ಲ ಮಂತ ಇರು. ಮತ್ತೆ ಫೋನ್ ಬಂತು. ಗೌರಿನೇನಪ್ಪ? ಹಲೋ ರೀ ದೊಡ್ಡರಂಗಜ್ಜಿ, ಇದೇನ್ರಿ ಇದು? EMI ಕಟ್ಲದಲ್ರಿ? 2 ತಿಂಗಳು 6,600 ರೂಪಾಯಿ ಮೊಬೈಲ್ ಪೇ ಮಾಡಿ ಅಂತ ಹೇಳ್ರಿ ನಿಮಗೆ. ಸ್ವಲ್ಪ ತಡ್ಕಳೆ, ಇಲ್ಲಿ ನಮ್ಗಿಲ್ಲ ಆಯ್ತು. 25,000 ರೂಪಾಯಿ ಮಾಡಿ ಎಮ್ಮೆ ಕಟ್ಟಿಲ್ಲ ಅಂತ ಹೆಂಗೆ? ಇದೇನಮ್ಮ ಇದು? ಬಾಯಿ ಬಂದಾಗ ಮಾತಾಡ್ತೀಯಾ? ಲೋನ್ ತಗೋಬೇಕಂದ್ರೆ ಮತ್ತೆ ಚೆನ್ನಾಗಿತ್ತಲ್ವಾ? ಯಾಕಮ್ಮ ಲೋನ್ ತಗೊಳ್ಳೋದು ಕಟ್ಟಕಾಯ್ದ್ಮೇಲೆ ಬಾಯಿ ಬಂದಾಗ ಮಾತಾಡ್ತೀಯ ಹಂಗೆ? ಯಾವನೇ ನೀನು? ಇಂತಕ್ಕೇನಾರ ಬಂದ್ಬಿಟ್ಟು ನಾವು 30,000 ರೂಪಾಯಿ ಕೊಡಪ್ಪ ದೊಡ್ಡ ನಾಯಕ ಅಂತ ಏನಾರು ಕೇಳಿದ್ವಾ? ಸುಮ್ನಿಲ್ಲಾರ್ದೆ 30,000 ರೂಪಾಯಿ ಅಕೌಂಟ್ಗೆ ಹಾಕ್ಬಿಟ್ಟು ಅದ್ನು ಯಾವನೆಲ್ಲ ಉಣಿಸುವೇನೆ. ನಮ್ಗಿಲ್ಲ ಆಯ್ತೆ. 25,000 ರೂಪಾಯಿ ಮಾಡ್ರು ಎಮ್ಮೆ ಕಟ್ಟಿ ಅಂತೀಯ? ಓಹೋ, ನೀವ್ ಒಳ್ಳೆ ಮಾತಾಡ್ರಿ ಕೇಳೋದಲ್ವಾ? ಮಾಡ್ತೀನಿ ತಡ್ರಿ, ನಿಂಗೆ ಏನ್ ಮಾಡ್ಬೇಕು ಅಂತ ಗೊತ್ತೈತಿ. ಮುಚ್ಕೊಂಡು ಹೋಗಯ್ಯ, ಕಂಡಿದ್ದೀನಿ. ಇಲ್ಲ ಅದಕ್ಕೆ ಬಿಡ್ತಾರ ಅಂದ್ಕೊಂಡ್ಬಿಟ್ಟಾನಿ. ನಿನ್ನಂತ ಎಷ್ಟು ಜನ ನೋಡಿ ಗೊತ್ತಾಯ್ತಾ? ಇವ್ನಲ್ಲಿದ್ನೆ ಅವ್ನ ಮನೆ ಕಾಯಿ ಹೋಗುವ ನಮ್ಗೊಳ್ಳೆ ಜಿಗಣ ಅಡಿಕೆ ಗಂಟಿಕೆ ಹಂಗೆ. ಸರಿ ಕಣ್ರಿ, ನಾನು ಹೋಗಿ ಬರ್ತೀನಿ ಬ್ಯಾಂಕ್ ತಕ್ಕಿ. ಗೌರಿ ಬಂದಿರ್ತಾಳೆ ಇಷ್ಟೊತ್ತಿಗೆ. ಅಣ್ಣನ್ನ ಇವನೇನ್ 30,000 ರೂಪಾಯಿ ಹಾಕಪ್ಪ ಅಂತ ಕೇಳಿದ್ವೇನ? ಎದ್ರಿಸ್ಬಿಟ್ರೆ ಎದ್ರಿಕೆ ಬಿಡ್ತೀನಿ ನಿಂತ್ಕೊಂಡ್ಬಿಟ್ಟವನಿ. ಎದ್ರಕ್ ನಾನೇ ನೀವುನ? ಯಾರಿವಳು ಸೂಜಿ ಮಲಿ ಕಣ್ಣವಳು. ಯಾವ್ದ ಫೋನ್ ಬಂತು? ನಮ್ಮ ಅಜ್ಜಿನೇ ಇರ್ಬೇಕು. ಅಲ್ಲ, ಇದ್ಯಾವ್ದ ಬೇರೆ ನಂಬರು. ಆ ಲೋನ್ ಏನಾರು ಫೋನ್ಗಿನ್ ಮಾಡ್ಯಾನ? ನನ್ನ ನಂಬರ್ ಏನಂತ ಇಲ್ಲ, ನಮ್ಮ ಅಜ್ಜಿ ನಂಬರ್ ಐತಿ. ಅವನಲ್ಲ ಅಂತ ಕಾಣುತ್ತೆ. ಹಲೋ ಹಲೋ, ನಾಗಣ್ಣನೇನ್ರಿ ಮಾತಾಡ್ತಾ ಇರೋದು? ಹೂ ಕಣ್ರಿ, ನೀವ್ಯಾರ್ರಿ? ನಾವ್ ಕಣ್ರಿ, ಪೊಲೀಸ್ ಸ್ಟೇಷನ್ ಇಂದವಾ? ಪೊಲೀಸ್ ಸ್ಟೇಷನ್ ಇಂದನಾ? ಹೂ ಕಣ್ರಿ, ಪೊಲೀಸ್ನವ್ರ ಕ್ರೆಡಿಟ್ ಪಿ ಕಡೆಯಿಂದವಾ ನಿಮ್ ಮೇಲೆ ಮತ್ತೆ ನಿಮ್ಮ ಶ್ರೀಮತಿ ದೊಡ್ಡರಂಗಜ್ಜಿ ಮೇಲೆ ಕಂಪ್ಲೇಂಟ್ ಬಂದಿದೆ ಕಣ್ರಿ. ಕಂಪ್ಲೇಂಟಾ? ಹೂ ಕಣ್ರಿ, ಅಕ್ಟೋಬರ್ 1ನೇ ತಾರೀಕು ಕ್ರೆಡಿಟ್ ಪಿ ಕಡೆಯಿಂದ ಆನ್ಲೈನ್ ಮುಖಾಂತರ 30,000 ರೂಪಾಯಿ ಲೋನ್ ತಗೊಂಡಿದ್ದೀರಾ. ಇದೆಲ್ಲ ತೋರಿಸ್ತಾ ಇದೆ ಪ್ರೂಫು. ನಿಮ್ಮ ಮನೆಯವರು ದೊಡ್ಡರಂಗಜ್ಜಿ ಹೆಸರು ತಗೊಂಡಿದ್ದೀರಾ. ನಾಮಿನಿ ನಿಮ್ಮ ಹೆಸರು ಹಾಕಿದ್ದಾರೆ. EMI ಕೇಳಕ್ ಫೋನ್ ಮಾಡಿದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾರಂತಲ್ರಿ. ಅವ್ರಿಗೆ ಅವಾಚ್ಯ ಶಬ್ದಗಳೆಲ್ಲ ನಿಂದಿಸ್ತಾರಂತೆ. ಯಾಕ್ರಿ? ಒಬ್ಬರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಕಾಮನ್ ಸೆನ್ಸ್ ಇಲ್ವಾ? ಲೋನ್ ಕಟ್ಟಕ್ಕಾದ್ಮೇಲೆ ಯಾಕೆ ತಗೊಂಡಿದ್ರಿ? ಕೇಳಕ್ ಮಾಡಿದ್ರೆ ಬಾಯಿಗೆ ಬಂದಾಗ ಮಾತಾಡ್ತೀರಂತೆ. ಯಾಕೆ? ಸೊಪ್ಪಾಸ, ನಾವ್ ಲೋನ್ ತಗೊಂಡೇ ಇಲ್ಲ ಸರ್. ಅದ್ ಯಾಕೆ ಅವ್ರ 30,000 ರೂಪಾಯಿ ನನ್ನ ಅಕೌಂಟ್ ಹಾಕಿರೋ ಗೊತ್ತಿಲ್ಲ ಸರ್. ನಾವ್ ಲೋನೇ ಅಪ್ಲೈ ಮಾಡಿಲ್ಲ ಸರ್. ಏನಂದ್ರಿ? ಅಪ್ಲೈ ಮಾಡಿದ್ವಾ?
ಸಾಕು ಸುಮ್ ಕುತ್ಕೊಳ್ರಿ, ಯಾಕೆ ಹಿಂಗೆ ಸುಳ್ಳು ಹೇಳ್ತೀರಾ? ಇಲ್ವೇನ್ರಿ ಪ್ರೂಫು? ನಿಮ್ಮ ಮನೆ ಹೆಸರು ದೊಡ್ಡರಂಗಜ್ಜಿ, ನಿಮ್ಮ ಹೆಸರು ನಾಗಣ್ಣ, ನಿಮ್ಮೂರು ದಾಸ್ಕೆರೆ ಅಲ್ವೇನ್ರಿ? ನಿಮ್ಮ ಮನೆ ನಂಬರ್ 40 ಎಲ್ಲ ಐತೆ. ನಿಮ್ಮ ಮನೆಯವರ ಮೊಬೈಲ್ ನಂಬರು ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಐತೆ. ನಿಮ್ಮ ಮನೆಯವರಿಗೆ ಫಸ್ಟ್ ಫೋನ್ ಮಾಡಿದ್ವಿ, ಅವ್ರು ಯಾಕೆ ರಿಸೀವ್ ಮಾಡಲಿಲ್ಲ, ಅದಕ್ಕೆ ನಿಮ್ಮ ನಂಬರಿಗೆ ಮಾಡಿದ್ವಿ. ನಾಮಿನಿಗೆ ನಿಮ್ಮ ಹೆಸರು ಕೊಟ್ಟಿದ್ದಾರೆ, ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಯಾಕೆ ಹಿಂಗೆ ಸುಳ್ಳು ಹೇಳ್ತೀರಿ? ನೋಡ್ರಿ, ಇದೇ ಲಾಸ್ಟ್ ವಾರ್ನಿಂಗು. ಇದು ಎಚ್ಚರಿಕೆ ಕೂಡ ಫೋನ್ ಮಾಡಿರೋದು. ಕರೆಕ್ಟಾಗಿ ತಿಂಗಳ EMI ಕಟ್ಕೊಂಡು ಹೋದ್ರೇನ ಸರಿ. ಏನಾರು ಮತ್ತೆ ಇವ್ರು ಫೋನ್ ಮಾಡಿದಾಗ ಏನಾರು ಬಾಯಿಗೆ ಬಂದಂಗೆ ಕೆಟ್ಟಾಗ ಏನಾರು ಮಾತಾಡ್ತಂದ್ರು ಮಾತ್ರವಾ ಬಂದ್ಬಿಟ್ಟು ಜೀಪ್ ತಗೊಂಡ್ಬಂದ್ಬಿಟ್ಟು ಗಂಡ ಹೆಂಡತಿ ಇಬ್ರು ಸತ್ಕೊಂಡ್ ತಗೊಂಬತ್ತೀನಿ ಜೈಲ್ಗೆ ಹಂಗೆ. ಅಯ್ಯೋ ಸಾ, ಹಂಗ್ ಮಾಡ್ಬೇಡಿ ಸಾ, ನಿನ್ ತಮ್ಮ ಅಂತೀನಿ ಸಾ. ಹಲೋ ಸಾ. ಅಯ್ಯೋ ಇವನು ಅಂತೆ ನಾಳಾಗೋಗ ನಿಮಗ್ ಮಾಡ್ತೀನಿ ತಡ್ರಿ ಫೋನ್ ಕಟ್ ಮಾಡ್ದನು. ಚೆನ್ನಾಗೆ ಮಾಡಿದನಲ್ಲಪ್ಪ. ಅಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟನಲ್ಲಪ್ಪ ಇವನು. ಯಾಗಾದ್ಬಿನ್ ಎಲ್ಲಿಕಾಗ ಹೋಗ ಹೇಳಮ್ಮ. ಇದೇ ಸರ್, ನನ್ನ ಅಕೌಂಟಲ್ಲಿ 30,000 ರೂಪಾಯಿ ನನ್ನ ಸೈನ್ ಇಲ್ದಲೆಯಾ ಬೇರೆಯವ್ರಿಗೆ ಹೆಂಗ್ ಕೊಟ್ರಿ ನೀವು? ಏನಮ್ಮ, ನಿನ್ನ ಅಕೌಂಟ್ ಇದ್ರೆ 30,000 ರೂಪಾಯಿ ಬೇರೆಯವ್ರಿಗೆ ಕೊಟ್ಟಿದೀವ? ಅದಂಗಮ್ಮ ಕೊಡಕ್ ಬರುತ್ತೆ? ನಿನ್ ಸೈನ್ ಇಲ್ದಲೆಯಾ, ನೀನ್ ಬರ್ದಲೆಯಾ, ಅದಂಗ್ ಕೊಡಕ್ ಬರುತ್ತಮ್ಮ? ಹಂಗೆಲ್ಲ ನಾವು ಕೊಡೋದೇ ಇಲ್ಲ. ಯಾರ ಅಕೌಂಟ್ ಇರುತ್ತೋ ಅವ್ರು ಬಂದು ಅವ್ರ ಮುಖ ನೋಡ್ಬಿಟ್ಟು ನಾವು ದುಡ್ಡು ಕೊಡೋದು. ಅದಂಗಮ್ಮ ಕೊಡಕ್ ಬರುತ್ತೆ? ನಾವೆಲ್ಲ ಕೊಟ್ಟಿದ್ಯಮ್ಮ? ಕೊಡ್ದಲೆ ಮತ್ತೆ ಎಲ್ಲೋತ್ ನನ್ ದುಡ್ಡು ಹೇಳ್ರಿ. ಅಕ್ಟೋಬರ್ 1ನೇ ತಾರೀಕು ನನ್ನ ಅಕೌಂಟಿಗೆ 30,000 ರೂಪಾಯಿ ಬಿದ್ದೈತೆ ಅಂತ ನಮ್ಮ ಯಜಮಾನ್ರಿಗೆ ಹೇಳ್ ಕಳ್ಸಿದ್ರ. ಈಗ ಎಷ್ಟ ಚೆಕ್ ಮಾಡ್ರಿ ಅಂದ್ರೆ 10 ರೂಪಾಯಿ ಐತೆ ಅಂತ ಹೇಳ್ ಕಳ್ಸಿದ್ರ. ಮತ್ 30,000 ರೂಪಾಯಿ ಎಲ್ಲೋತು? ನನ್ಗೆ ಹೇಳ್ರಿ ಅದನ್ನ. ಇರಾಜಿಲ್ಲಿ ನಾ ಮಾತಾಡ್ತೀನಿ. ಸರ್, ದಯವಿಟ್ಟು ಸ್ವಲ್ಪ ಇವ್ ಸ್ಟೇಟ್ಮೆಂಟ್ ತೆಗೆದು ನೋಡಿ ಸರ್. ಅಕ್ಟೋಬರ್ 1ನೇ ತಾರೀಕು ಕ್ರೆಡಿಟ್ ಪೇ ಅವರು 30,000 ರೂಪಾಯಿ ಹಾಕಿದಾರೆ ಅಂತ ಹೇಳಿದ್ರಲ್ವಾ? ಈಗ 10 ರೂಪಾಯಿ ಐತೆ ಅಂತ ಹೇಳ್ ಕಳ್ಸಿದ್ರಲ್ವಾ? ಅದೇನಾಯ್ತು ದುಡ್ಡು? ಇವ್ರಂತೂ ಬಿಡಿಸಿಲ್ಲ ಸರ್. ಇವ್ರಿಗೆ ಗೊತ್ತೇ ಇಲ್ಲ, ದುಡ್ಡು ಬಂದಿರೋದೇ ಗೊತ್ತಿಲ್ಲ. ಇವ್ರು ಯಾರು ಬಂದು ಬಿಡಿಸಿಲ್ಲ. ಅದೇನಾಯ್ತು ಅಂತ ಸ್ವಲ್ಪ ನೋಡಿ ಸರ್. ಇವ್ರು ಲೋನ್ ಅಪ್ಲೈನೂ ಮಾಡಿಲ್ಲ ಸರ್. ಅದ್ ಹೆಂಗೆ ಇವ್ರ ಅಕೌಂಟಿಗೆ 30,000 ರೂಪಾಯಿ ಬಂದೈತೆ ಅಂತ ಗೊತ್ತಿಲ್ಲ ಸರ್. ದಯವಿಟ್ಟು ಸ್ವಲ್ಪ ಏನಾಯ್ತು, ಹೆಂಗೆ, ಯಾವ ದುಡ್ಡು, ಯಾರ ಅಕೌಂಟಿಗೆ ದುಡ್ಡು ಹೋಯ್ತು, ಅದ್ ಹೆಂಗ್ ಕಟ್ಟಾಯ್ತು ಅಂತ ಸ್ವಲ್ಪ ನೋಡಿ ಹೇಳಿ ಸರ್ ದಯವಿಟ್ಟು. ಹೌದೇನಮ್ಮ, ಇವ್ರು ಅಪ್ಲೈ ಮಾಡಿಲ್ವಾ? ಇಲ್ಲ ಸರ್, ಇವ್ರಿಗೆ ಅವೆಲ್ಲ ಗೊತ್ತೇ ಇಲ್ಲ ಸರ್ ಹೆಂಗ್ ಮಾಡೋದು ಅಂತವ. ಅದ್ ಹೆಂಗಾತು ಏನು ಅಂತ ಒಂದು ಗೊತ್ತಾಗ್ತಿಲ್ಲ ಸರ್. ಅವ್ರ ಕ್ರೆಡಿಟ್ ಪೇನ ನೋಡ್ರಿ, ಅಲ್ಲಿ 2 ತಿಂಗಳ ಆಯ್ತು ಲೋನ್ ತಗೊಂಡು EMI ಕಟ್ಟಿಲ್ಲ ಅಂತ ಬಾಯಿ ಬಂದಂಗ್ ಬೈತವ್ರೆ. ಇವ್ರಿಗಂತೂ ಪಾಪ ವಯಸ್ಸಾರ ಅಜ್ಜಿ ಅಜ್ಜಿಗೆ ಏನು ಗೊತ್ತಿಲ್ಲ. ಅದ್ ಹೆಂಗಾತು ಏನು ಅಂತ ಗೊತ್ತಿಲ್ಲ ಸರ್. ನೋಡಿ ಸರ್, ಯಾರ ಅಕೌಂಟಿಗೆ 30,000 ರೂಪಾಯಿ ಹೋಯ್ತೆ, ಹೆಂಗ್ ಕಟ್ಟಾಯ್ತು ಅಂತ ಸ್ವಲ್ಪ ಚೆಕ್ ಮಾಡಿ ಹೇಳಿ ಸರ್. ಹಂಗಂತ ಕೂಲಾಗಿ ಹೇಳ್ಬೇಕಣಮ್ಮ. ಬಂದ್ಬಿಟ್ಟು ಇಲ್ಲಿ ಹೆಂಗ್ ಕೊಟ್ರಿ ಅಂತ ರೇಗಾಯ್ಬಿಟ್ರೆ ಇರಮ್ಮ. ಆಯ್ತು, ನಿಧಾನಕ್ಕೆ ಚೆಕ್ ಮಾಡಿ ನೀಟಾಗಿ ನಿಮಗೆ ತಿಳಿಸ್ತೀನಿ. ನೋಡಮ್ಮ, ಅಕ್ಟೋಬರ್ 1ನೇ ತಾರೀಕು 11:00 ಸರಿಯಾಗಿ ಕ್ರೆಡಿಟ್ ಪೇಯಿಂದ 30,000 ರೂಪಾಯಿ ದೊಡ್ಡರಂಗಜ್ಜಿಯವ್ರ ಅಕೌಂಟಿಗೆ ಕ್ರೆಡಿಟ್ ಆಯ್ತು. ಅದಕ್ಕೆ ಮುಂಚೆ ಇವ್ರ ಅಕೌಂಟಲ್ಲಿ 2,010 ರೂಪಾಯಿ ಇತ್ತು. ಅಲ್ಲಿಗೆ ಟೋಟಲು 32,010 ರೂಪಾಯಿ ಆಯಿತು. ಅದಾದು ಕಾಲು ಗಂಟೆ ಅಂದರೆ 11:45ಕ್ಕೆ ದೊಡ್ಡರಂಗಜ್ಜಿಯವ್ರ ಫೋನ್ಪೇ ಮುಖಾಂತರ, ಅಂದರೆ ದೊಡ್ಡರಂಗಜ್ಜಿ ಮೊಬೈಲಲ್ಲಿ ಲಿಂಕ್ ಆಯ್ತಲ್ಲ ಮೊಬೈಲ್ ನಂಬರು ಅಕೌಂಟಿಗೆ, ಅದ್ರ ಮುಖಾಂತರ ಫೋನ್ಪೇ ಮುಖಾಂತರ ಮಹಾದೇವಿಯವ್ರ ಅಕೌಂಟಿಗೆ 32,000 ರೂಪಾಯಿನೂ ಸೆಂಟ್ ಆಯ್ತು, ಅಂದರೆ ಟ್ರಾನ್ಸ್ಫರ್ ಆಯ್ತು. ಹಂಗಾಗಿ ದೊಡ್ಡರಂಗಜ್ಜಿ ಅಕೌಂಟಲ್ಲಿ ಬರೀ 10 ರೂಪಾಯಿ ಉಳ್ಕೊಂಡೈತೆ. ಮಾದೇವಿ ಅಕೌಂಟ್ ಹೋಯ್ತಾ? ಎಲ್ಲ ಕಳ್ಳೋಡಿ ನಿಂದ ಈ ಕೆಲಸ.